ನಾಗ ಆರಾಧನೆ ಅಂತೇಳಿದರೆ ನಾಗನ ಒಂದು ಉಪಾಸನೆ ಅಥವಾ ಅವನಿಗೆ ನಾವು ಮಹತ್ವಿಕೆಯನ್ನು ಕೊಡುವಂಥ. ನಾಗ ಅಂದರೆ ತುಂಬ ಸೂಕ್ಷ್ಮ ಜೀವಿ, ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಓಡಲಿಕ್ಕೆ ಆಗೋದಿಲ್ಲ, ಕಿವಿ ಇಲ್ಲ, ಹೀಗೆಲ್ಲ ಇರುವಂಥ ಒಂದು ಸೂಕ್ಷ್ಮ ಜೀವಿ. ಪ್ರಕೃತಿಗೆ ಜೀವ ಒಂದು ವೈವಿಧ್ಯ ಬೆಳವಣಿಗೆ ಆದಂಥ ಒಂದು ಕಾಲಘಟ್ಟದಲ್ಲಿ ಅದೊಂದು ಜೀವ ವೈವಿಧ್ಯತೆ ಅಂದರೆ ನೀರಿನಲ್ಲಿ ಹೋಗುವಂಥದ್ದು ನೆಲದ ಮೇಲೆ ಬಂದು ಹೀಗೆ ಸರ್ಪಯತೆ ಇತ್ಯೇತಿ ಸರ್ಪ ಅಂದರೆ ಸರಿದುಕೊಂಡು ಹೋಗುವಂಥದ್ದು ಸರೀಸೃಪಗಳ ಒಂದು ವರ್ಗಕ್ಕೆ ಸೇರಿ. ಇಲ್ಲಿ ನಮ್ಮಲ್ಲಿ ತುಂಬ ಗೊಂದಲಗಳಿದೆ. ನಾಗಾರಾಧನೆಯನ್ನು ನಾವು ಪ್ರಾಕೃತಿಕ ಶಕ್ತಿಯಾಗಿ ಆರಾಧನೆ ಮಾಡಿದೀವು ಅಂತಾದರೆ ಅದು ಒಂದು ವಿಧಾನ, ಇನ್ನು ದೈವಿಕ ಶಕ್ತಿಯಾಗಿ ನಾವು ಆರಾಧನೆ ಮಾಡಿದರೆ ಅದು ಒಂದು ವಿಧಾನ, ಇನ್ನು ಜಾನಪದೀಯವಾಗಿ ನಾವು ಆರಾಧನೆ ಮಾಡಿದರೆ ಅದು ಬೇರೆ ವಿಧಾನ. ಇದು ಅವರವರ ಒಂದು ನಂಬಿಕೆಯ ಹಂತಗಳು ಅಥವಾ ಅವರು ಆಚರಣೆ ಮಾಡಿಕೊಂಡು ಬಂದ ಪದ್ಧತಿಗಳ ಅನುಸಾರ ಬದಲಾವಣೆ ಆಗ್ತಾಯಿತ್ತು. ಜೈವಿಕವಾಗಿ ನೋಡಲಿಕ್ಕೆ ಹೋದರೆ ಅದೊಂದು ಆಹಾರ ಚಕ್ರದ ಒಂದು ಲಿಂಕ್ ಅಥವಾ ಒಂದು ಕೊಂಡಿ. ಆಹಾರ ಚಕ್ರ ಪ್ರಕೃತಿ ಪ್ರತಿಯೊಂದು ಜೀವಿಗೂ ಅದರದ್ದೇ ಆದಂಥ ಒಂದು ಆಹಾರ ಚಕ್ರವನ್ನು ಇಟ್ಟುಕೊಂಡು ಅದರಲ್ಲಿ ಒಂದು ಕೊಂಡಿ. ಹಾಗೆ ಇನ್ನು ಜೈವಿಕವಾಗಿ ವೃದ್ಧಿ ಆಗ್ತಾ ಇರುವಾಗ ಅಂದರೆ ಇವ್ಯಾಲ್ಯೂಷನ್ ಆಫ್ ಬಯಾಲಜಿ ಅಥವಾ ಜೀವ ಸಂಕುಲದ ವರ್ಧನೆ ಆಗುವಾಗ ಪ್ರಕೃತಿಯಲ್ಲಿ ಅದು ಒಂದು ವಿಧಾನ. ಆಮೇಲೆ ಕಾಲು ಬರುವಂಥದ್ದು ಮೊಸಳೆಗಳು ಆಮೆಗಳು ಹೀಗೆ ಅದರದ್ದು ತುಂಬ ಇದೆ. ವಿಜ್ಞಾನವನ್ನು ಅದನ್ನು ಒಪ್ತವೆ, ನಮ್ಮ ದಶಾವತಾರದ ವಿಧಾನಗಳು ಅದನ್ನು ಒಪ್ತವೆ. ಮತ್ಸ್ಯ ಕೂರ್ಮ ವರಾಹ ಪುರುಷ ಅಂತ ಹೇಳುವಂಥದ್ದು ನಾವು ಅದನ್ನೇ ಒಂದು ಜೀವ ವೈವಿಧ್ಯ ಅಥವಾ ಜೀವ ವರ್ಧನೆಯ ಒಂದು ವಿಧಾನವನ್ನಾಗಿ ನಾವು ಪರಿಗ್ರಹಿಸ್ತೇವೆ. ವಿಷ್ಣುವಿನ 10 ಅವತಾರಗಳು ಸಂಪೂರ್ಣವಾಗಿ ಅದನ್ನೇ ಪ್ರತಿನಿಧೀಕರಿಸ್ತವೆ. ಹೀಗಿರುವಾಗ ನಾಗಾರಾಧನೆ ಅಂದರೆ ಪ್ರಕೃತಿದೇ ಆರಾಧನೆ ಅಂತ ತಿಳ್ಕೊಂಡು ಮಾಡುವುದೇ ಸೂಕ್ತ ಅಂತೇಳಿ ನನ್ನ ಅಭಿಮತ. ವೈದಿಕ ಅಂತೇಳಿದರೆ ವಿಧಿವತ್ತಾಗಿ ಅಂದರೆ ವೇದಗಳನ್ನು ಅಥವಾ ಜ್ಞಾನ ಅಥವಾ ಬ್ರಾಹ್ಮಣೀಕರಣಗೊಳಿಸಿದ್ದು ಅಂತೇಳಿ ಈಗ ಹೇಳ್ತಾರೆ. ಬ್ರಾಹ್ಮಣೀಕರಣ ಅಲ್ಲ, ಋಗ್ವೇದದಲ್ಲಿಯೂ ಸರ್ಪಗಳ ಅಥವಾ ನಾಗನ ಬಗ್ಗೆ ಉಲ್ಲೇಖಗಳುಂಟು. ಗೀತೆಯಲ್ಲಿಯೂ ಸಹ ಕೃಷ್ಣ ಹೇಳಿದ ಅನಂತಾನಾಂ ನಾಗೋಸ್ಮಿ, ಹೀಗೆ ವಾಸುಕೀಂ ಸರ್ಪಾನಾಂ ವಾಸುಕೀಂ ಅಹಂ ಅಂತೇಳಿ ಅವ ಹೇಳಿದಾನೆ. ಯಾಕೆ ಅಂತೇಳಿದರೆ ಅಲ್ಲಿ ಹೇಳಿದಾನ ಅಂತೇಳಿದ್ರೆ ಆ ಕಾಲದಲ್ಲಿಯೂ ನಾಗನ ಬಗ್ಗೆ ಅಥವಾ ಒಂದು ಸರ್ಪಗಳ ಬಗ್ಗೆ ಉಲ್ಲೇಖ ಉಂಟು ಅಂತಾಯ್ತು. ನಶ್ಯತಿ ಗಮಯತಿ ಇತ್ಯೇತಿ ನಾಗ, ನಡೆದುಕೊಂಡು ಹೋಗಲಿಕ್ಕೆ ಆಗದವನು ಅಂತ ಹೇಳುವ ಒಂದು ನೆಲೆಯಲ್ಲಿ ನಾಗ. ಸರ್ಪಯತೆ ಅಂದರೆ ಸರಿದುಕೊಂಡು ಹೋಗುವುದು ಅಂತ ಹೇಳುವ ಲೆಕ್ಕದಲ್ಲಿ ಸರ್ಪ. ಇವೆಲ್ಲವೂ ಬೇರೆ, ಸರ್ಪಗಳಲ್ಲಿಯೇ ಬೇರೆ ಪ್ರಕ್ರಿಯೆಗಳು, ಬೇರೆ ಬೇರೆ ಹಾವುಗಳು ಬಂದರೆ ನಾಗನ ಪ್ರಕ್ರಿಯೆ ಬೇರೆ. ಇನ್ನು ನಾಗನ ಒಂದು ವಿಚಾರ ಹೇಳುವುದಾದರೆ ದೈವಿಕವಾದಂಥ ಅಥವಾ ನಾವು ಪುರಾಣಗಳಲ್ಲಿ ಉಲ್ಲೇಖಿತವಾದಂಥ ನಾಗನ ಬಗ್ಗೆ ಹೇಳುವುದಾದರೆ ಒಂದು ಕಡೆ ಋಗ್ವೇದದ ಒಂದು ಶ್ಲೋಕದಲ್ಲಿ ಬರ್ತದೆ, ಯೋಜನ ಗಾತ್ರಂ 12 ಯೋಜನ ದೀರ್ಘಂ. ಯೋಜನ ಅಂದರೆ 12 ಮೈಲು ಅಂತ ಹೇಳಿದ್ರೆ 1 ಯೋಜನ ಅಂತ ಹೇಳುವಂಥದ್ದು ಒಂದು ಕಲ್ಪನೆ ಅಲ್ಲ, ಅದು ಸರಿಯಾದದ್ದು. ಮೈಲುಗಳು ಆ 12 ಮೈಲು ಗಾತ್ರ ಅಂದರೆ ದಪ್ಪ, 12 ಯೋಜನ ದೀರ್ಘ ಅಂದರೆ 144 ಮೈಲುಗಳಷ್ಟು ಉದ್ದ. ಇದು ಸಹಜವಾಗಿ ಸಣ್ಣ ಮರಿ ಸಹ ಅಷ್ಟು ಗಾತ್ರದವುಗಳು ಅಂತೇಳಿ ಋಗ್ವೇದದಲ್ಲಿ ಉಲ್ಲೇಖ ಉಂಟು ಆ ಬಗ್ಗೆ. ಹಾಗಾಗಿ ಅದು ಅಂಥ ಬೃಹತ್ ಗಾತ್ರದ ಜೀವಿಗಳು. ನಾವೀಗ ನೋಡಿದರೆ ಈಗ ನಾವೆಲ್ಲ ನೋಡುವಂಥದ್ದು ನಾಗಗಳು ಸರ್ಪ ಸಂಕುಲಕ್ಕೆ ಸೇರಿದ ನಾಗಗಳು ಅಂತೇಳಿ ನಾವು ಜೈವಿಕವಾಗಿ ಹೇಳ್ಬೋದು, ಬಯೋಲಾಜಿಕಲಿ. ಆದರೆ ದೈವಿಕವಾಗಿ ಶಕ್ತಿಯುಳ್ಳ ನಾಗಗಳು ಅಂತ ಹೇಳುವಾಗ ಈ ಒಂದು ಶ್ಲೋಕವನ್ನು ನಾವು ಮನಸ್ಸಿನಲ್ಲಿ, ಯಾಕಂದರೆ ಭೂಮಿಯನ್ನು ಹೊರುವುದು ಅಂತೇಳುವ ಒಂದು ಪರಿಕಲ್ಪನೆ ಇದೆ. ಭೂಮಿಯನ್ನು ಹೊತ್ತವನು ಆದಿಶೇಷ ಅಂತೇಳಿ ಈ ಒಂದು ಆದಿಶೇಷನ ಪರಿಕಲ್ಪ. ಭೂಮಿಯಂಥ ದೊಡ್ಡ ಗಾತ್ರದ ಒಂದು ಹೊರಬೇಕಾದ್ರೆ ಯಾವ ಥರ ಗಾತ್ರ ಇರಬೇಕು ಅದನ್ನು ಹೊರಲಿಕ್ಕೆ, ಅದನ್ನು ಈಗ ಮರಿಗೆ ಇಷ್ಟು ಆದರೆ ಇನ್ನು ಬೆಳೆದು ನಿಂತು ಅಥವಾ ಪೂರ್ಣ ಗಾತ್ರದ ನಾಗನ ಕುಲದವರು ಎಷ್ಟು ಇದ್ದಾರೋ ಅದು ನಮ್ಮ ಊಹೆಗೂ ನಿಲುಕದ್ದು. ಹಾಗಾಗಿ ನಾವು ಅವನನ್ನು ಅನಂತ ನಶ್ಯತಿ ಅಂತ ನಾವು ಅವನನ್ನು ಆರಾಧನೆ ಮಾಡ್ತೇವೆ. ಅವನ ಮೂಲ ಮಂತ್ರವು ಅದನ್ನೇ, ಓಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ. ಹೀಗಿರುವಾಗ ಮಹಾಬಲವನು ಅಂದರೆ ಎಲ್ಲರಿಗಿಂತ ಬಲವಂತನಾದವನು ಅಂತ ಹೇಳುವ ವೈದಿಕ ರೀತಿಯ ಆರಾಧನೆಗೆ ಒಳಪಡುವಾಗ ಇವೆಲ್ಲ ಪ್ರಕ್ರಿಯೆಗಳು ಬರ್ತವೆ. ಅದಕ್ಕೆ ಅದರದ್ದೇ ಆದಂಥ ಪರಿಕಲ್ಪನೆಗಳನ್ನು ಅಥವಾ ಕ್ರಮಗಳನ್ನು ನಮ್ಮ ಪೂರ್ವಿಕರು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಅದು ಬೇರೆ ವಿಧಾನ, ವೈದಿಕ ರೀತಿಯಲ್ಲಿ ನಾಗಾರಾಧನೆ. ಇನ್ನು ಪ್ರಾಕೃತಿಕವಾಗಿ ನಾಗಾರಾಧನೆ ನಾವು ನೋಡಿದ್ದೆವು. ಮನೆಯಲ್ಲಿ ಅಥವಾ ಊರಿನಲ್ಲಿ ಒಂದು ಬನವನ್ನು ಅಥವಾ ಒಂದು ಜಾಗವನ್ನು ಮೀಸಲಿಟ್ಟು ಅಲ್ಲಿ ಯಾವ ಒಂದು ಜೈವಿಕ ಚಕ್ರ ಅಥವಾ ಬ್ಯಾಲೆನ್ಸ್ ಆಫ್ ಇಕೋ ಬ್ಯಾಲೆನ್ಸ್ ಅಂತ ಹೇಳ್ತೀವಿ
ಅದನ್ನು ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿ ಪ್ರತಿಯೊಂದು ಊರು ಅಥವಾ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ನಾಗಬನ ಅಥವಾ ಒಂದು ಬ್ರಹ್ಮಸ್ಥಾನ ಅಂತ ಹೇಳುವಂಥದ್ದನ್ನು ಮೀಸಲಾಗಿ ಇರ್ತಿತ್ತು. ಅಲ್ಲಿ ಬೇರೆ ಯಾರಿಗೂ ಅವಕಾಶ ಇಲ್ಲ, ಬೇರೆ ಜೀವಿಗಳಿಗೂ ಅಲ್ಲಿ ಅವಕಾಶ ಇಲ್ಲ. ಅದರದ್ದು ಒಂದು ಸಂಕುಲವನ್ನು ಅಥವಾ ಅದರದ್ದು ರಿಪ್ರೊಡಕ್ಷನ್ ಏನಿದೆ, ಸಂತತಿಯನ್ನು ಬೆಳೆಸ್ಕೊಳ್ಳೋದು ಅಲ್ಲಿ ಯಾರಿಗೂ ಅವಕಾಶ ಇಲ್ಲ. ಪೂಜಾ ಕಾಲದಲ್ಲಿ ಹೋಗಬೇಕಾದ್ರೂ ಮೊದಲು ಅದಕ್ಕೆ ಬೇಕಾದಂಥದ್ದು ಸ್ವಚ್ಛತೆ ಮಾಡಿ ಪುನಃ ಅದೇ ರೀತಿಯಲ್ಲಿ ಸ್ವಚ್ಛತೆ ಇಟ್ಟು ಬರುವಂಥ ಒಂದು ಪರಿಪಾಲನೆ ನಮ್ಮ ಹಿಂದಿನವರಿಂದ ಇತ್ತು. ಇದು ಪ್ರಕೃತಿಯ ಮೂಲಕ ನಾಗಾರಾಧನೆ. ಇನ್ನು ವೈದಿಕ ರೀತಿಯ ನಾಗಾರಾಧನೆ ಅದು ನಮ್ಮ ಜ್ಯೋತಿಷಿಕ ಪರಿಭಾಷೆಯಲ್ಲಿ ನಾವು ರಾಹುವನ್ನು ನಾಗನಿಗೆ ಸಮೀಕರಿಸಿ ನಾವು ಜ್ಯೋತಿಷಿಯಲ್ಲಿ ನಾವು ಅದನ್ನು ದೋಷಗಳಿಗೆ ಏನು ಕಾರಣ ಅಂತ ಹೇಳುವಾಗ ರಾಹುವಿನ ಸ್ಥಾನಗಳನ್ನು ಅನುಸರಿಸಿಕೊಂಡು ಏನಾದರೂ ದೋಷ ಇದೆಯೋ ಅಂಥೇಳಿ ನಾವು ನಾಗನಿಗೆ ಸಂಬಂಧಪಟ್ಟಂಥ ಒಂದು ಉಪಾಸನಾ ವಿಧಿಗಳನ್ನು ಅವರಿಗೆ ರಕ್ಷಕರಿಗೆ ಅಥವಾ ಜಾತಕರಿಗೆ ನಾವು ಹೇಳ್ತೇವೆ. ಅದು ವೈದಿಕೀಯವಾದ. ಇನ್ನು ಪರಂಪರೆಯಿಂದ ಬಂದಂಥದ್ದು ಏನೂ ತಿಳುವಳಿಕೆ ಇಲ್ಲದ ಆ ಮೂಲ ನಿವಾಸಿಗಳಿಂದಲೇ ಪೂಜೆ ಮಾಡುವಂಥದ್ದು ವಿಧಾನಗಳು, ಜಾನಪದಿ ಆಚರಣೆಗಳು. ಅವರಿಗೆ ಅದರದ್ದೇ ಮಂತ್ರಗಳು ತಂತ್ರಗಳು ಏನಿಲ್ಲ, ಅವರದ್ದು ಭಕ್ತಿ, ಅವರದ್ದೇ ಒಂದು ವಿಧಾನದಲ್ಲಿ ಏನೋ ದನದ ಹಾಲು ತಗೊಂಡೋಗಿ ಮಾಡಿ ಅಲ್ಲೇ ಸಿಗುವಂಥದ್ದು ಹೂವು ಹಣ್ಣು ಇಟ್ಟುಕೊಂಡು ಅವರು ಪೂಜೆ ಮಾಡೋದು, ಅದು ಅವರ ವಿಧಾನ. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಹೇಳುವಂಥದ್ದೇ ಇಲ್ಲ. ಇಲ್ಲಿ ಭಾವ ಮುಖ್ಯ. ನೀವು ಯಾವ ಭಾವದಿಂದ ನಿಮ್ಮ ಒಂದು ಅನುಷ್ಠಾನ ಆಚರಣೆಗಳನ್ನು ಮಾಡ್ತೀರಿ ಎಂಬುದು ಮುಖ್ಯ ಆಗ್ತದೆ. ಯಾವುದೇ ಮಾಡಿದರೂ ಅದು ಕೊನೆಗೆ ಮುಟ್ಟುವಂಥದ್ದು ನಾವು ಪರಮೋಚ್ಚನಾದ ಪರಮಾತ್ಮನಿಗೆ ಅಂತ ಹೇಳುವಂಥ ಪರಿಕಲ್ಪನೆಯಲ್ಲಿ ನಾವು ಮಾಡುವಂಥದ್ದು. ಹಾಗಿರುವಾಗ ಈ 3 ಆರಾಧನೆಗಳ ಸ್ತರಗಳು ಇವೆ. ನಾಗಾರಾಧನೆ ಅಂದರೆ ಇದೆ ಪ್ರಕೃತಿದೇ ಆರಾಧನೆ. ಇನ್ನು ಯಾರು ನಾಗಾರಾಧನೆ ಮಾತ್ರ ಯಾಕೆ? ನಾಗಾರಾಧನೆ ಅಂತ ಹೇಳುವಂಥದ್ದು ಪ್ರಕೃತಿ ಆರಾಧನೆ ಅಂತ ಹೇಳುವಂಥ ವಿಚಾರ ಬಂದಾಗ ನಾಗನಿಗೂ ಒಂದು ಸ್ಥಾನ ಇದೆ. ಇನ್ನು ಪ್ರಾಕೃತಿಕ ಶಕ್ತಿಗಳಾದ ದೈವಗಳು, ಈಗ ಪಂಜಿರುಳಿ ಅಥವಾ ಬೇರೆ ಎಲ್ಲ ವಿಧಾನವಾದ ವಾರಾಹಿ, ಇವೆಲ್ಲವೂ ದೈವಗಳು ಪ್ರಕೃತಿಯದೇ ಒಂದು ಸ್ಥಾನಗಳು. ಯಾವುದು ನಮಗೆ ಭಯವನ್ನು ಹುಟ್ಟಿಸ್ತವೋ ಅದನ್ನು ನಾವು ದೈವಗಳಾಗಿ ದೈವದ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರನ್ನು ಆರಾಧನೆ ಮಾಡಿ ಅವರಿಂದ ಅನುಗ್ರಹ ಪಡೆಯುವುದು, ಅವರ ಆಶೀರ್ವಾದ ಪಡೆಯುವಂಥದ್ದು ಒಂದು ವಿಧಾನವನ್ನು ನಮ್ಮ ಹಿರಿಯರು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಮೂಲ ಆರಾಧಕರು ಎಲ್ಲಿ ಒಂದು ನಾಗರಿಕತೆ ಬೆಳೀತಾ ಬರುವಾಗಲೇ ಪ್ರಾರಂಭವಾದದ್ದು. ಇದಕ್ಕೆ ಮೂಲ ಅಂತ ಹೇಳುವಂಥದ್ದು ಟೈಮ್ ಇಮ್ಮೆಮೊರಬಲ್. ಅದಕ್ಕೆ ಇಂಥದ್ದೇ ಘಟ್ಟ ಅಂತ ಹೇಳಲಿಕ್ಕಿಲ್ಲ. ಮನುಷ್ಯ ಸಂಘಜೀವಿಯಾಗಿ ಒಂದು ನಾಗರಿಕ ಜೀವನ ಸಿವಿಲೈಸ್ಡ್ ಸೊಸೈಟಿಗೆ ಬರುವ ಹಂತದಲ್ಲಿ ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದ. ಯಾಕಂದರೆ ನಾಗ ಅವನಿಗೆ ಒಂದು ತುಂಬ ಕುತೂಹಲದ ವಿಷಯ. ಸತ್ಕರ್ಷೀಯತೆ ಸಂಕರ್ಷಣ ಅಂತ ಹೇಳ್ತೇವೆ ನಾವು. ಎಲ್ಲರನ್ನು ತನ್ನ ಕಡೆಗೆ ಚಲನೆಯೋ ನೋಟವೋ ಅಥವಾ ಬಣ್ಣವೋ ಅಥವಾ ಅವನ ವಿನ್ಯಾಸವೋ ಎಲ್ಲೋ ಆಕರ್ಷಣೆ ಹುಟ್ಟಿಸ್ತದೆ, ಭಯ ಹುಟ್ಟಿಸ್ತದೆ. ಅವನ ಹೆಡೆ ತೆಗೆದು ಇದು ಮಾಡುವಾಗ ಭಯ ಹುಟ್ಟಿಸ್ತದೆ. ಹಾಗಾಗಿ ಅದಕ್ಕೆ ಒಂದು ಆರಾಧನಾ ಸ್ಥಾನವನ್ನು ಅವನು ಹಿಂದಿನವರು ಕೊಟ್ಟಿರ್ಬೋದು. ಅದನ್ನು ಎಲ್ಲಿಂದ ಪ್ರಾರಂಭವಾಯಿತು ಅಂತ ಹೇಳೋಕ್ಕಿಂತ ಅದು ಮುಂದೆ ಬಂದು ಇಲ್ಲಿಯವರೆಗೆ ಬಂದಿದೆ ಅಂತ ಹೇಳುವಂಥದ್ದು ಏನು ತೋರಿಸ್ತದೆ ಅಂತ ಹೇಳಿದ್ರೆ ಅವರು ನಂಬಿಕೊಂಡ ಬಂದ ಮೌಲ್ಯಗಳು ಅದು ಪರಿಪಾಲನೆ ಆಗಿದೆ ಅಂತೇಳಿ ಅದು ಇಲ್ಲಿಯವರೆಗೆ. ನಾವು ಈ ಒಂದು ಗೋಮಾಂತಕದಿಂದ ಮಲಯಾಳ ಪ್ರಾಂತ ಅಥವಾ ಕೇರಳ ಪ್ರಾಂತದವರೆಗೆ ಈ ಒಂದು ಸೃಷ್ಟಿಯನ್ನು ನಾವು ಪರಶುರಾಮ ಸೃಷ್ಟಿ ಅಂಥೇಳಿ ನಾವು ತಿಳಿತೇವೆ. ಯಾಕಂದರೆ ಕ್ಷತ್ರಿಯ ಸಂಹಾರ ಮಾಡಿ ಭೂಮಿಯನ್ನೆಲ್ಲ ದಾನ ಮಾಡಿದ ಮೇಲೆ ಪರಶುರಾಮ ದೇವರಿಗೆ ಸ್ವತಃ ನಿಲ್ಲಿಕ್ಕೆ ಅವಕಾಶ ಇಲ್ಲದ ಕಾಲದಲ್ಲಿ ಸಮುದ್ರವನ್ನು ಹಿಮ್ಮೆಟ್ಟಿಸಿಕೊಂಡು ಕೊಡಲಿಯನ್ನು ಬೀಸಿ ಈ ಒಂದು ನಾಗಖಂಡ ಅಂತನ್ನಿಸಿಕೊಳ್ಳುವ ಈ ಒಂದು ಕ್ಷೇತ್ರವನ್ನು ಸಮುದ್ರ ರಾಜನಿಂದ ಪಡೆದ ಅಂತ ಹೇಳುವಂಥದ್ದು ಒಂದು ವ್ಯಾಖ್ಯಾನ ಇದೆ. ವ್ಯಾಖ್ಯಾನ ಅಲ್ಲ, ಅದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿತ. ಈ ನಾಗಖಂಡ ಅಂತ ಹೇಳುವಂಥದ್ದು ಬೇಸಿಕಲಿ ಸಮುದ್ರದ ಜಾಗ. ಇಲ್ಲಿ ಬರೀ ಬರಡು ನೆಲ. ಅಲ್ಲಿ ಯಾರಿಗಾದರೂ ಒಂದು ವಾಸಯೋಗ್ಯವಾಗಬೇಕಾದ್ರೆ ಅದು ಫಲವತ್ತತೆಯನ್ನು ಬರಬೇಕು. ಫಲವತ್ತತೆ ಬರಬೇಕಾದ್ರೆ ನಾಗನಿಂದ ಅಥವಾ ವಾಸುಕಿ ಶೇಷನಿಂದ ಅದನ್ನು ಪಡೆಯುವಾಗ ಪರಶುರಾಮ ದೇವರು ಹೇಳ್ತಾನೆ, ಇಲ್ಲಿ ನಾಗಾರಾಧನೆ ಮಾಡಿದವರಿಗೆ ಒಳಿತಾಗ್ತದೆ. ಅವರಿಗೆ ಬೇಕಾದಂಥ ಎಲ್ಲ ಏನು ಲೌಕಿಕವಾದಂಥದ್ದಾಗಲಿ ಪಾರಮಾರ್ಥಿಕವಾದಂಥ ಎಲ್ಲ ಅನುಕೂಲಗಳನ್ನು ನೀವು ಒದಗಿಸಿಕೊಡಬೇಕು ಅಂತ ಹೇಳಿ ಮಾಡ್ತಾರೆ. ಅದು ಏನಾಗ್ತದೆ, ಅವು ಪಾತಾಳದೊಟ್ಟಿಗೆ ಸಂಪರ್ಕ ಇರುವುದಾದ ಕಾರಣ ಆ ಬರಡು ನೆಲ ಉಪ್ಪು ನೀರಿನ ನೆಲದಲ್ಲಿಯೂ ಸಹ ಫಲವತ್ತತೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಅವು ಸಹಕಾರ ಕೊಟ್ಟು ಇದನ್ನು ನಾಗಖಂಡ ಅಥವಾ ಒಂದು ಪರಶುರಾಮ ಕ್ಷೇತ್ರ. ಇಲ್ಲಿ ಆದಷ್ಟು ನಾಗನ ಆರಾಧನೆ ಬಹುಶಃ ಎಲ್ಲಿಯೂ ಆಗಲಿಕ್ಕೆ ಅಷ್ಟು ಅದು ನಂಬಿಕೆಗಳು ಹಾಗೆ. ಇಲ್ಲಿ ನಾವು ಅವನನ್ನು ದೇವಸ್ಥಾನವೂ ಕೊಡ್ತೇವೆ, ದೈವಸ್ಥಾನವೂ ಇದೆ, ಎಲ್ಲ ದೇವರ
ಗಳ ಸನಿಹದಲ್ಲೂ ನಾಗನ ಒಂದು ಅಧಿಷ್ಠಾನ ಇದೆ. ನೀವು ಗಣಪತಿಯನ್ನು ನೋಡಿ, ಈಶ್ವರನನ್ನು ನೋಡಿ, ಅಥವಾ ವಿಷ್ಣುವನ್ನೇ ನೋಡಿ, ದುರ್ಗೆಯನ್ನು ನೋಡಿ, ಎಲ್ಲರಲ್ಲಿಯೂ ನಾಗನ ಒಂದು ಅಧಿಷ್ಠಾನ ಇದೆ. ಗಣಪತಿ ಹೊಟ್ಟೆಗೆ ಸುತ್ತಕೊಂಡ್ರೆ ಈಶ್ವರ ದೇವರು ಅವನನ್ನು ಕುತ್ತಿಗೆಗೆ ಸುತ್ತಕೊಂಡ, ಅವನ ಮೇಲೆ ಮಲಗಿ ವಿಷ್ಣು ಶೇಷಶಯನಾದ, ದುರ್ಗೆಗಂತೂ ಅದು ಆಭರಣವಾಯಿತು. ಹೀಗೆಲ್ಲ ಒಂದು ನಾವು ನಮ್ಮ ಒಂದು ಪರಿಕಲ್ಪನೆಯಲ್ಲಿ ಇದಕ್ಕೆ ಟೈಮ್ ಇಮೆಮೊರಬಲ್ ಅಂತ ಹೇಳುವಂಥದ್ದೇ ಸೂಕ್ತ. ಎಲ್ಲಿಂದ ಬಂತ ಹೇಳೋದಕ್ಕಿಂತ ಯಾಕೆ ಬಂತ ಹೇಳುವಾಗ ಅಲ್ಲಿ ನಾಗರಿಕತೆಯ ಒಂದು ಆವಿರ್ಭಾವ ಆದಾಗ ಒಂದೇ ಕಡೆ ನಿಂತು ನಾವು ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಪ್ರಾಕೃತಿಕ ಶಕ್ತಿಗಳನ್ನು ಪೂಜಿಸಿ ಮಾಡುವಂಥ ಒಂದು ವಿಧಾನ ಒಟ್ಟಿಕೊಂಡಿತ್ತು ಅಷ್ಟೇ. ನಾಗಾರಾಧನೆ ಅಂತ ಹೇಳುವಂಥದ್ದು ಒಂದು ಸಮುಚ್ಚಯವಾದಂಥದ್ದು, ಕಾಂಪೋಸಿಟ್. ನಾಗನಿಗೆ ಪ್ರಾಧಾನ್ಯತೆ ಇದ್ದರೂ ಬೇರೆ ದೈವಗಳು ದೇವರು ಬೇಡ ಅಂಥೇಳಿ ಅಲ್ಲ ಅದು. ಆ ಒಂದು ಆರಾಧನೆಯಲ್ಲಿ ಅಲ್ಲಿ ಅವನಿಗೆ ಪ್ರಧಾನ ಸ್ಥಾನ. ಅಲ್ಲಿ ದಿಕ್ಪಾಲಕರು ಇದ್ದಾರೆ, ಮತ್ತು ಬೇರೆ ಪ್ರಾಕೃತಿಕ ಶಕ್ತಿಗಳಾದ ದೈವಗಳು ಇದ್ದಾರೆ, ಪರಮೋಚ್ಚ ಶಕ್ತಿಗಳಾದ ಪ್ರಾರಂಭದಲ್ಲಿ ಆರಾಧನೆಗೊಳ್ಳಬೇಕಾದ ಗಣಪತಿಯೂ ಇದ್ದಾನೆ. ಇನ್ನು ನಾವು ನಮ್ಮ ಅಥವಾ ನಂಬಿಕೆಗಳಿಗೆ ಅನುಸರಿಸಿಕೊಂಡು ಬರುವಂಥದ್ದು ಶಾಕ್ತರಿಗೆ ಶಕ್ತಿ, ಆಮೇಲೆ ವೈಷ್ಣವರಿಗೆ ವಿಷ್ಣು, ಅಥವಾ ಸ್ಮಾರ್ತರಿಗೆ ರುದ್ರ, ಅವರವರ ಒಂದು ಇದೆ. ಅವರ ಅಂತರ್ಗತನಾಗಿ ನಾವೇನು ಹೇಳ್ತೇವೆ ಅಂದರೆ, ವೈಷ್ಣವರು ಏನು ಹೇಳ್ತೇವೆ ಅಂದರೆ ಸಂಕರ್ಷಣ ಅಂತರ್ಗತನಾಗಿ ಅವನನ್ನು ನಾವು ಪೂಜೆ ಮಾಡ್ತೇವೆ ಅಂತ. ವಿಷ್ಣುವಿನ ಅಂತರ್ಗತನಾಗಿ ನಾಗನನ್ನು ನಾವು ಏನು ಮಾಡಿದರೂ ಅದು ಅಂತಿಮವಾಗಿ ನಮ್ಮ ವಿಷ್ಣುವಿಗೆ ಮುಟ್ಟುವಂಥದ್ದು. ರುದ್ರರು ಅವರು ಸ್ಮಾರ್ತರು ಹಾಗೆ ಈ ರುದ್ರಾಂತರ್ಗತನಾಗಿ ಅವನನ್ನು ಪೂಜೆ ಮಾಡ್ತಾರೆ. ದುರ್ಗೆಯ ಶಾಕ್ತರು ಕೂಡ ಅದೇ ರೀತಿ. ಇಲ್ಲಿ ಬೇರೆ ದೇವತೆಗಳು ಅಂತ ಪ್ರಶ್ನೆ ಬರುವಾಗ ಎಲ್ಲ ಅನುಗ್ರಹವನ್ನು ಸೇರಿಸಿಕೊಂಡು ನಾಗನ ಅನುಗ್ರಹ ಬೇಕಾಗ್ತದೆ. ಪ್ರಾರಂಭದಲ್ಲಿ ನಿರ್ವಿಘ್ನಕಾರಕನಾದ ಗಣಪತಿಯೂ ಬೇಕು, ಆಮೇಲೆ ನಮ್ಮನ್ನು ಕಾದುಕೊಳ್ಳಲಿಕ್ಕೆ ದಿಕ್ಪಾಲಕರುಗಳು ಬೇಕು, ಆಮೇಲೆ ಮಳೆ ಬೆಳೆ ಇತ್ಯಾದಿಗಳನ್ನು ಕೊಡಲಿಕ್ಕೆ ಆಯಾ ಅಭಿಮಾನಿ ದೇವತೆಗಳು ಬೇಕು. ಇವೆಲ್ಲ ಒಂದು ಸಮುಚ್ಚಯವಾದಂಥ ವ್ಯವಸ್ಥೆ. ನಾಗಾರಾಧನೆ ಅಂದರೆ ನಾಗನಿಗೆ ಮಾತ್ರ ಅಂತೇಳಿ ನಾವು ಅದನ್ನು ಪ್ರತಿಬಂಧಿಸುವುದು ಸಮಂಜಸ ಅಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ.